ನವಮಂಗಳೂರು ಬಂದರು ಪ್ರಾಧಿಕಾರಕ್ಕೆ ಕೇಂದ್ರ ಉಕ್ಕು ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಕುಮಾರ್ ಸಿಂಗ್ ಇಂದು ಭೇಟಿ ನೀಡಿದ್ದಾರೆ. ನವಮಂಗಳೂರು ಬಂದರಿಗೆ ಆಗಮಿಸಿದ ಸಂಜಯ್ ಕುಮಾರ್ ಸಿಂಗ್ ಅವರನ್ನ ಎನ್ಎಂಪಿಎ ಚೇರ್ಮನ್ ಡಾಕ್ಟರ್ ಎವಿ ರಮಣ, ಡೆಪ್ಯೂಟಿ ಚೇರ್ಮನ್ ಕೆಜಿನಾಥ್ ಮತ್ತು ಇತರ ಅಧಿಕಾರಿಗಳೊಂದಿಗೆ ಬರಮಾಡಿಕೊಂಡರು. ಬಳಿಕ ಕ್ರೂಸ್ ಟರ್ಮಿನಲ್ಗೆ ಭೇಟಿ ನೀಡಿದ ಸಿಂಗ್ ಬಂದರಿನ ವಿವಿಧ ಮೂಲಸೌಕರ್ಯಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಕೆಐಒಸಿಎಲ್ ನಿರ್ವಹಣೆ ಮಾಡುವ ಕಬ್ಬಿಣದ ಅದಿರು ಸಂಸ್ಕರಣೆ, ಕಚ್ಚಾ ವಸ್ತುಗಳ ಆಮದು ಮತ್ತು ಕಬ್ಬಿಣದ ಅದಿರು ಉಂಡೆಗಳ ರಫ್ತು ನಿರ್ವಹಣೆಯ ಸೌಲಭ್ಯಗಳನ್ನು ಪರಿಶೀಲಿಸಿದರು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ವಿವರವಾಗಿ ಚರ್ಚಿಸಿದರು. ಬಂದರಿನ ಉತ್ಪಾದಕತೆ, ಬಂದರಿನ ಭವಿಷ್ಯದ ಯೋಜನೆಗಳು ಮತ್ತು ವ್ಯವಹಾರವನ್ನ ಸುಲಭಗೊಳಿಸಲು ಕೈಗೊಂಡ ಉಪಕ್ರಮಗಳು, ಹಸಿರು ಬಂದರು ಕುರಿತ ಯೋಜನೆಗಳ ಬಗ್ಗೆ, ಮೂಲಸೌಕರ್ಯ ಯೋಜನೆಗಳು ಮತ್ತು ಇತರ ಪ್ರಸ್ತಾವನೆಗಳ ಬಗ್ಗೆ ಡಾಕ್ಟರ್ ಎವಿ ರಮಣ ಅವರು ಸಿಂಗ್ ಅವರಿಗೆ ಸಮಗ್ರ ಮಾಹಿತಿ ನೀಡಿದರು. ನಂತರ ಸಂಜಯ್ ಕುಮಾರ್ ಸಿಂಗ್ ಅವರು ನೌಕೆಯಲ್ಲಿ ವಿಹಾರ ನಡೆಸಿ ಬಂದರಿನ ಹಡಗು ನಿರ್ವಹಣೆಯ ಬರ್ತ್ಗಳು ಮತ್ತು ವಿವಿಧ ಮೂಲಸೌಕರ್ಯ ಸೌಲಭ್ಯಗಳ ಸಮಗ್ರ ವೀಕ್ಷಣೆ ನಡೆಸಿದರು. ನವಮಂಗಳೂರು ಬಂದರು ಪ್ರಾಧಿಕಾರದ ಪರಿಸರ ಸ್ನೇಹಿ, ಅತ್ಯಾಧುನಿಕ ಸೌಲಭ್ಯ ತೆಗೆದುಕೊಂಡಂತಹ ವಿವಿಧ ಉಪಕ್ರಮಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘಿಸಿದ್ದಾರೆ. Right from Dakshin Kannada up to Goa, if you see all the beaches are beautiful, blue water. You start this March 2nd week. By the end of March 2022, this month, we expect our commercial operations by JSW to start. Once it starts, around 150,000 TEUs, we expect the traffic to be. The reason is around 88 to 90% of our cargo is mechanized. It goes through conveyors. For example, coal is handled at berth number 14, which is now being handled by the JSW, bringing around 3 mobile harbor cranes, 4 wheel stackers, 6 wheel stackers, around 20 tractor trailers. All this is purchased owned by